ಕೊಲ್ಯ ಸೋಮೇಶ್ವರ ಅಂಚನೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಈ 4 ಸಂಸ್ಥೆದ ವತಿರ್ದು ನಮಕ್ ಭಾರತಕ್ಕೆ ಸ್ವಾತಂತ್ರ್ಯ ಟಿಕ್ಕನಂಚಿನ ಅವಧಿ ಆ ದಿನಾನ ನೆನಪು ಮಾಡ್ಕೊಂಡ ಈ ನಿಮಿತ್ತ ದಿನ 78ನೇ ವರ್ಷದ ಭಾರತ ಸ್ವಾತಂತ್ರ್ಯೋತ್ಸವದ ಈ ದಿನ ತಾನಿ ನಮ್ಮ ಮಾತೆಯರ್ಲಿತ್ತ ಒಟ್ಟು ಸೇರೊಂದು ಆ ನೆಂಪುಲು ಮಂತ್ನ ಆ ಧ್ವಜನು ಭಾರತದ ರಾಷ್ಟ್ರದ ಸಂಕೇತ ಏನಂತ ಧ್ವಜನ್ನು ಅರಳಿಸುವ ಮುಖಾಂತರ ನಮ್ಮ ಭಾರತದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಈ ಕೊಟ್ಟಡು ಆಚರಣೆ ಮಾಡ್ತಾರೆ. ಮಾತೆರ್ಲ ನಮ್ಮ ಕೂಡೊಂದಲ್ಲ ಕೂರ್ದಿಂಚಿ ಸಭೆಟೊಪ್ಪನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಬೇರೇನು ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಟ್ರಸ್ಟ್ದ ಗೌರವಾಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಇವರೆಲ್ಲ ಈ ಕೊಟ್ಟು ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಏನಂಚಿನ ಶ್ರೀ ಈಶ್ವರ ಕನೀರ್ಕೊಟ್ಟ ಇವರೆಲ್ಲ ಈ ಕೊಟ್ಟುದು ಗೌರವವಾದ ನಾನು ಸ್ವಾಗತ ಮಾಡ್ಕೊಂಡಿಲ್ಲ. ಅಂಚನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಸಮಾಜದ ಅಧ್ಯಕ್ಷರಾದ ಶ್ರೀ ಹರೀಶ್ ಮುಂಡೋಳಿಲ್ಲ ಇವರೆಲ್ಲ ಕೊಟ್ಟದು ಸ್ವಾಗತ ಮಾಡ್ಕೊಂಡು ಮಾತ ಟ್ರಸ್ಟಿನ ಕುಳ್ಳುಳ್ಳರು ಸಂಘದ ಪದವಿ ಉಳ್ಳರು ಮಾತ ಸರ್ವ ಸದಸ್ಯರು ಅಂಚನೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಕಾರ್ಯಂತರು ವಿಕಿನ್ ಮಾಡುವುದಿಲ್ಲರು ಘಟಕದ ಅಧ್ಯಕ್ಷರು ಮೋಹನ್ ಮಾಡುವುದಿಲ್ಲರು ಇತ್ತ ಮಾತೆಲ್ಲ ಕೊಟ್ಟದು ನೋಕೆಡು ದಿನಿತ ಈ ಸ್ವಾತಂತ್ರ್ಯೋತ್ಸವದ ಈ ದಿನತಾನು ಸಂಸ್ಥೆದ ಪರವಾದ ನೋಕೆಡು ಎದುಕೊಳ್ಳುವುದಿಲ್ಲ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಒಟ್ಟು ಸೇರಿಗೆಡು ನಾರಾಯಣಗುರು ಸಭಾಭವನದ ಒಟ್ಟಾರಡು ಆಟನೆ ಮಲ್ತಿನ 77ನೇ ಸ್ವಾತಂತ್ರ್ಯೋತ್ಸವಡ್ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟ್ ಉಪಾಧ್ಯಕ್ಷರು ರಮನಾಥ್ ಕೋಟೆಕಾರ್ ಧ್ವಜಾರೋಹಣ ನಡಪಾದು ಶುಭಾಶಯ ತಿಳಿಪಾಯರು. बोलो भारत माता की जय, बोलो भारत माता की जय, बोलो भारत माता की जय। सल्यूट। वंदे मातरम। ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ಶುಭ ದಿನದ ಶುಭಾಶಯ. ನಮ್ಮ ದೇಶದ ಪ್ರಮುಖವಾದ ದಿನ. ನಮ್ಮ ದೇಶ 1947ನೇ ಆಗಸ್ಟ್ 15ನೇ ದಿನ ತಾನಿ ದೇಶ ಸ್ವಾತಂತ್ರ್ಯ ಪಡೆಯಲು ಆಯ್ತಾ. ಆ ಒಂದು ದಿನ ನಮ್ಮ ಸ್ಮರಣೆ ಮಾಡ್ಕೊಂಡಂಚಿನ ಆ ಒಂದು ದಿನ ನಮ್ಮ ಭಾರಿ ವಿಜೃಂಭಣೆನಿ ಮಂತೊಂದುಲ್ಲ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶನ ಬ್ರಿಟಿಷರು ಆಳ್ವಿಕೆ ಮಂತೊಂದು ಪುನಃ ಹೊರತುದು ನಮ್ಮ ದೇಶದ ನಮ್ಮ ಹಿರಿಯಕ್ಕಳು ಉವೆ ಜಾತಿ ಧರ್ಮ ಪತನಂದೆ ಒಗ್ಗಟ್ಟು ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯುವುದು ಪಂಪುನೊಂದು ಉದ್ದೇಶಡು ಸಂಘಟನೆಡು ಹೋರಾಟ ಮಂತದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೆಬ್ಬದ ಕೊರಿಯರು 1945ನೇ ಆಗಸ್ಟ್ 15ನೇ ತಾರೀಕಿನಲ್ಲಿ ಆ ಸ್ವಾತಂತ್ರ್ಯನ ನಮ್ಮ ಯುವ ಜನಾಂಗ
ಯುವ ಶಕ್ತಿಗಳು ಸ್ವಾತಂತ್ರ್ಯನ ನಮ್ಮ ದೇಶನ ರಕ್ಷಣೆ ಮಾಡುವ ಕಾರ್ಯನು ನಮ್ಮ ಯುವ ಶಕ್ತಿ ಮತ್ತೊಂದು ಬರಡು ಅಂಚನೆ ಕಳೆದ 75 ವರ್ಷದಿಂದ ಹಂತವಾದ ನಮ್ಮ ದೇಶ ಅಭಿವೃದ್ಧಿ ಪಥ ಮತ್ತೊಂದು ಆ ಒಂದು ಇನಿ ನಮ್ಮ ಪ್ರಪಂಚಡೆ ನಮ್ಮ ಒಂದು ದೇಶ ಗುರುತಿಸುವಂಚಿನ ಒಂದು ಕಾರ್ಯನು ನಮ್ಮ ಮಂತದ ಅಂಚನೆ ನನ್ನ ಮಿತ್ರಗಳ ನನ್ನ ದುಂಬಾಗ ನಮ್ಮ ಯುವ ಶಕ್ತಿಲ ಯುವ ಜನಾಂಗ ಆ ಒಂದು ಪ್ರಪಂಚಡೆ ಒಂದು ಮೊದಲ ಸುರೂತ ಸ್ಥಾನ ಬರ್ಪಲಕ ನಮ್ಮ ದೇಶ ಗುರುತಿಸವಲಕ ಮನ್ಪೋಡು ಬಂದು ನಮ್ಮ ಯುವ ಶಕ್ತಿದ ಏನೊಂದು ಪೂರೈಕೆಲ್ಲ ನಮ್ಮರ 75ನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ನನ್ನ ಎರಡು ಮಾತರದ್ದು ಮುಕ್ತಾಯ ಮಾಡಿದೆ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ, ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಕಾರ್ಯದರ್ಶಿ ಯತೀಶ್ ವೆಂಕಹಿತ್ಲೋ, ಕಾರ್ಯಾಧ್ಯಕ್ಷರು ಶ್ರೀಧರ್ ಎಚ್ ಕಣ್ಣೀರ್ತೋಟ, ಕೊಲ್ಯ ಯುವವಾಹಿನಿ ಅಧ್ಯಕ್ಷರು ಸುಂದರ್ ಸುವರ್ಣ, ಕಾರ್ಯದರ್ಶಿ ನಿತಿನ್ ಮಾಡೂರು, ನಾರಾಯಣಗುರು ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ರೇವತಿ ವಿಶ್ವನಾಥ್, ಕಾರ್ಯದರ್ಶಿ ಶ್ರೀಮತಿ ತ್ರಿವೇಣಿ ಉದಯಕುಮಾರ್, ಇಂಚಿತಿ ಪ್ರಮುಖರು, ಸೇವಾ ಸಮಾಜ ಟ್ರಸ್ಟ್, ಸೇವಾ ಸಮಾಜ, ಯುವವಾಹಿನಿ ಬೊಕ್ಕ ಮಹಿಳಾ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸೇವಾ ಸಮಾಜ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಅಂಜಲಿ ನಾರಾಯಣಗುರು ಮಹಿಳಾ ಮಂಡಲ ಕೊಲ್ಯ ಅಂಜಲಿ ಯುವವಾಹಿನಿ ಘಟಕ ಕೊಲ್ಯ ಜಂಟಿ ಆಶ್ರಯಗಳು ಈ ದೇಶದ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಆಚರಣೆ ಮಾಡುವ ಈ ಕಾಲಘಟ್ಟಕ್ಕೂ 20 ದಿನ ಮಾತ್ರ ಎನ್ನ ಸಮಾಜದ ಬಂಧುಗಳು ಇಡೀ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ಸಮಾರಂಭಗಳು ಅತ್ಯಂತ ಶ್ರದ್ಧಾ ಭಕ್ತಿ ಅಂಚನೆ ದೇಶದ ಸಂಕೇತವೇನ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಆಚರಿಸಲು ಬಂದರು. ಬ್ರಿಟಿಷರು ಭಾರತವನ್ನು ಕೇವಲ ವ್ಯಾಪಾರದ ದೃಷ್ಟಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಈ ದೇಶಗಳು ವ್ಯಾಪಾರಗೋಸ್ಕರ ಬರ್ತೇವೆ. ಕ್ರಮೇಣ ಈ ದೇಶದ ಮಾತ್ರ ರಾಜ್ಯದ ಜನಸಾಮಾನ್ಯರ ಲಕ್ಷಣ ಒಂದು ಆಡಳಿತದೊಂದು ಈ ದೇಶದ ಮಾತ್ರ ಸಂಪತ್ತು ಹೆಚ್ಚಿರುವಂತ ಅದನ್ನು ಮಾತ್ರ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬರೋದು ಈ ದೇಶವನ್ನು ಅದನ್ನ ಕಪಿಮುಷ್ಟಿಗೆ ಹಾಕಲು ಪ್ರಯತ್ನ ಬರ್ತೇವೆ. ಬಹುಶಃ ನಿರಂತರವಾದ ಹಲವಾರು ವರ್ಷದಿಂದ ಈ ದೇಶನ ಆಳಿದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1957ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಪದ ಆರಂಭ ಆಗಿಲ್ಲ ಆಯ್ತಾ. ತುಂಬ ಎಷ್ಟೋ ವರ್ಷ ಈ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಪ ನಡೆದಿದೆ. ಸ್ವಾತಂತ್ರ್ಯ 57 ಪಕ್ಕ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಅದನ್ನ ಒಂದು ಆಡಳಿತ ಬೇಸರಿದ್ದು ಒಂದು ಸಿಪಾಯಿ ದಂಗೆಯ ಮುಖಾಂತರ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತದೆ. ಈ ಒಂದು ಸ್ವಾತಂತ್ರ್ಯ ಹೋರಾಟಗಳು ಹಲವಾರು ನಮ್ಮ ಇತರ ಕೇವಲ ಪುಸ್ತಕಗಳು ಕೆಲವೇ ವ್ಯಕ್ತಿ ನಾವು ಉತ್ಪತ್ತದೆ ಐದು ಅನೇಕ ಜನಸಾಮಾನ್ಯ ರೈತರು ಅಂಜನೆ ವಿದ್ಯಾರ್ಥಿಗಳು ಯುವಜನರು ಈ ದೇಶದ ಬಲಿದಾನ ಪಡೆದಿದೆ. ಅದರ ಮಾತ್ರ ಈ ಬಲಿದಾನ ವ್ಯಕ್ತವರ ಬನ್ನಿ ಪಂಪಿನ ಉದ್ದೇಶಗಳು ನಮ್ಮ ಮಾತಿಲ್ಲ. ಈ ಸ್ವಾತಂತ್ರ್ಯ ಉತ್ಸವ ಸಮಾರಂಭದ ಇದೊಂದು ಕಾಲಘಟ್ಟದಲ್ಲಿ ನೆನಪು ಮಾಡಿ ಅದರೊಂದು ಶ್ರದ್ಧಾಂಜಲಿ ಕೊಟ್ಟು ನಮ್ಮ ಆದ್ಯ ಕರ್ತವ್ಯವಾದದ್ದು. ಆ ನಿಟ್ಟಿನ ನಮ್ಮ ಮಾತಿಲ್ಲ ತಪ್ಪಿಸಿ ಸ್ವಾತಂತ್ರ್ಯ ಹೋರಾಟ ಮಾತ್ರ ನಮ್ಮ ಅಲ್ಲಿ ಅದರ ನೆನಪು ಅವಶ್ಯವಾಗಿದೆ. ಬಹುಶಃ ಈ ದೇಶ ಅತ್ಯಂತ ಒಂದು ಗಂಭೀರ ಸ್ಥಿತಿ ನಿಂತಿರಲ್ಲ. ನಮ್ಮ ರಾಷ್ಟ್ರೀಯವಾದ ಅಂತೇಳಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟಗಳು ದೇಶದ ಕುದರು ಮಸ್ತ್ ನಿಟ್ಟು ಹೋದರೆ ನಮ್ಮ ಮಾತ್ರ ಜನಸಾಮಾನ್ಯರ ಪ್ರಯತ್ನಗಳು ಆ ನಿಟ್ಟಿನ ಯುವಜನತೆಯ ಪಾತ್ರ ಬಹಳ ಮುಖ್ಯವಾದದ್ದು. ಬಹುಶಃ ಯುವಜನತೆಯರು ಮಾತ್ರ ಈ ದೇಶದ ಕೇವಲ ನಮ್ಮ ನಂಗೆ ಸಮಾಜ ದಾದ ಕೊಟ್ಟಿನ ಕಂಪನಿಯನ್ನು ತಗೊಂಡೆ ನಮ್ಮ ಸಮಾಜದ ದಾದ ಕೊಟ್ಟ ಕಂಪನಿ ಮಾತ್ರ ಮನಸ್ಸಿನಿಂದ ಈ ದೇಶವು ನಮ್ಮ ಮಣ್ಣಿಗೆ ಪ್ರತಿ ಸಾರ್ಥಕವಾದ ಈ ದೇಶದ ಸಂಸ್ಕೃತಿ ಹೆಂಚಿನಿಂದ ದೇಶದ ಮಣ್ಣು ಹೆಂಚಿನಿಂದ ಈ ದೇಶದ ಸಾರ್ವಭೌಮತೆ ಹೆಂಚಿನಿಂದ ಅದನ್ನು ಮಾತ್ರ ನಮ್ಮ ತುಂಬದ ದಿನಕ್ಕೂ ಉಳಿಪೋದ ಅಂತೇಳಿ ಈ ದೇಶದ ಸ್ವಾತಂತ್ರ್ಯ ನಮ್ಮ ಕೈಸಿದ ಸ್ವಾತಂತ್ರ್ಯ ಕೇವಲ ಬ್ರಿಟಿಷರ ವಿಷಯಕ್ಕೆ ನಮ್ಮ ಹೋರಾಟ ಮಂತ್ರಿ ಈ ಸ್ವಾತಂತ್ರ್ಯ ನಮ್ಮ ಮಾತ್ರ ತುಂಬದ ದಿನಕ್ಕೂ ಬೆಳಕೊಂಡು ಬರ್ತಾರೆ. ಈ ದೇಶದ ಭವ್ಯ ಪರಂಪರೆ ಈ ಮಾತ್ರ ವರಿಕೊಂಡು ಬರ್ತಾ ಬಂತು. ನಮಗೆ ಸಂದೇಶ ಬಿಟ್ಕೊಂಡು ಮಾತ್ರ ಭಾರತ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೊಡಲು ದೇಶ ಸಮೃದ್ಧ ಅಂಚನೆ ಸುಖ ಸಂಪತ್ತು ಬೆಳೆಗಳು ನಮ್ಮ ಮಾತ್ರ ಆರೋಗ್ಯ ಸಕಲ ಸಂಪತ್ತು ನೀವು ಕೊಂಡ ಆಚೆ ಮುಂದೊಂದು ನಾನು ಮಾತೆರೆಲ್ಲ ಉದ್ದೇಶಿಸಿದ ಸಾಧ್ಯತೆ ಯಶಸ್ವಿಗಾಗಿ ಶುಭ ಹಾರೈಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಮುಂಡೋಳಿ ಇವರಿಗೆ ಸೇರಿದಲ್ಲಿ ಅಂಚನೆ ಕೊಟ್ಟದು ನಮ್ಮೊಟ್ಟಿಗೂ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಮಂಡಳದ ಗುರುತಾಂತೆಯ ವಂಚಿನ ಶ್ರೀಮತಿ ರೇವತಿ ವಿಶ್ವನಾಥ್ ಅರೆಲ್ಲ ಕೊಟ್ಟದು ಸ್ವಾಗತ ಮಾಡ್ತಿದ್ದಾರೆ. ಅಂಚನೆ ಕಾರ್ಯಂತರಲ್ಲಿ ಶ್ರೀಮತಿ ತ್ರಿವೇಣಿ ಉದಯಕುಮಾರ್ ಅರೆಲ್ಲ ಕೊಟ್ಟದು
ಸ್ವಾಗತ ಮಾಡ್ತಿದ್ದೀನಿ. ಅಂಚನೆ ಈ ವಾಹಿನಿ ಕೊಲ್ಯ ಘಟಕದ ಗುರುಕಾರರಾದ ಶ್ರೀ ಸುಂದರ್ ಸುವರ್ಣಲ್ಲಿ ಅರಣ್ಯ ಕೊಟ್ಟು ಸ್ವಾಗತ ಮಾಡ್ಕೊಂಡು ನಮ್ಮನ್ನು ಉದ್ದೇಶಿಸಿದ ನಾರಾಯಣಗುರು ಮಹಿಳಾ ಮಂಡಳದ ಇಂಥ ಈ 76ನೇ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭಗಳು ನಮ್ಮ ನಾರಾಯಣಗುರು ಮಹಿಳಾ ಮಂಡಳಿ ಪಕ್ಕ ನಾರಾಯಣಗುರು ಮಾತು ಸದಸ್ಯರು ಸೇರಿದು ಧ್ವಜಾರೋಹಣ ಮಾಡ್ದ ಈ ಸಂದರ್ಭಗಳು ಮಾತೆರೆಗಳ ಅಧ್ಯಕ್ಷರು ಮತ್ತು ಮಾತ ಪದಾಧಿಕಾರಿ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಸಮುದಾಯ ತುಂಬಂಥದ್ದು ಪ್ರತಿಪಾದನೆ. ದಿನ ನಮ್ಮ ಬಿಲ್ಲವ ಟ್ರಸ್ಟ್ದ ಅಧ್ಯಕ್ಷರು, ಅಂಜನೆ ಬಿಲ್ಲವ ಸಮಾಜದ ಅಧ್ಯಕ್ಷರು, ಮಹಿಳಾ ಮಂಡಳಿದ ಅಧ್ಯಕ್ಷರು, ಅಂಜನೆ ಗೌರವ ಅಧ್ಯಕ್ಷರು, ನಂತರ ನಮ್ಮ ಬಿಲ್ಲವ ಸಂಘದ ಹಿರಿಯರು ದಿನ ಮಾತೆರೆಗಳ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸುವುದು ಮತ್ತು ನಮ್ಮ ಪೂರ್ವ ಹಿರಿಯರು ನಮ್ಮ ಲಕ್ಷಾಂತರ ಜನಗಳು ಈ ಸ್ವಾತಂತ್ರ್ಯ ದಿನಾಚರಣೆ ಕೊಡುವಾಗ ಲಕ್ಷಾಂತರ ಜನ ನಮ್ಮ ದೇಹತ್ಯಾಗ ಮಟ್ಟದ್ದು ಅಂಜನೆ ಹೋರಾಟ ಮಟ್ಟದ್ದು ಈ ನಮ್ಮ ಇನ್ನಿಗೂ ಈ ಸ್ವಾತಂತ್ರ್ಯ ದಿನಾಚರಣೆ ಮುಗಿದಲು ಆ ತುಂಬ ಸ್ವಾತಂತ್ರ್ಯ ಹೋರಾಟ ಮತ್ತು ಬಂದ ನಂತರ ಮಾತೆರೆಗಳ ದೇವರ ಸರ್ಗದಿಕ್ಕಾಡು ಅಂಜನೆ ನಮ್ಮ ಈ ಮಹತ್ತರವಾದ ಬಿಲ್ಲವ ಸಂಘದ ಕೆಲವರ ಜಾಗವನ್ನು ಕೆಲಸದ ರಿಜಿಸ್ಟ್ರೇಷನ್ ಆಗ್ತದೆ. ಅಂಜನೆ ನನ್ನ ಕುಟುಂಬಕ್ಕೆ ನೆಕ್ಸ್ಟದ ದಿನಾಚರಣೆ ದುಂಬು ಆಯ್ತು ಹೆಸರುಗಳ ಬಾರ್ದು ಮಾಡ್ತಿರುವಾಗ ಒಂದು ಮಹಾಸಭಾಭವನ ದಿನಾಚರಣೆ ಕಾರ್ಯಕ್ರಮ ಆವಡು ಅಂಜನೆ ಬೈದ ಮಾತೆರೆಗಳ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ್ನು ಪಡೆದು ಜೀವನ ಕೊಲ್ಲಘಟಕದ ಪರವಾದ ಮಾತೆರೆಗಳ ಶುಭಾಶಯನ್ನು ಪಡೆದು ಕನ್ನಡದ ಪಾತ್ರಂತ ಜೈ ಹಿಂದ್ ಜೈ ಕರ್ನಾಟಕ. ಯುವವಾಹಿನಿ ಮಾಜಿ ಅಧ್ಯಕ್ಷರು ಕುಸುಮಾಕರ್ ಕುಂಪಾಲ ಸಭೆ ನೆತ್ಕೊಂಡು ಸಭೆ ಸ್ಥಾರಿಕೆ ಮಾಡ್ತಾರೆ. ಟ್ರಸ್ಟ್ ಕಾರ್ಯದರ್ಶಿ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ಸೊಲ್ಮೆ ಸಂದಾಯರು. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವು 5 ದಿನ ಮಾತೆರೆಗಳ ಶುಭಾಶಯ ಪಡೆದು ಇನ್ನು ನಮ್ಮ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮೂಲಕ ನೆರವೇರಿಸಿದ ಶ್ರೀ ರಮನಾಥ್ ಕೋಟೆಕರ್ ಇವರಿಗೆ ನಮ್ಮ ಸಂಘದ ಮಾತು ಸಂಸ್ಥೆಯ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಇಲ್ಲಿ ನಮ್ಮೊಟ್ಟಿಗೊಲ್ಲರೆ ನಮ್ಮ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಗೊಲ್ಯ, ಅಂಜನೆ ಬಿಲ್ಲವ ಸೇವಾ ಸಮಾಜ ಇನ್ನದ ಅಧ್ಯಕ್ಷರಾದ ಹರೀಶ್ ಮುಂಡೋಲಿ, ಅಂಜನೆ ಟ್ರಸ್ಟ್ದ ಗೌರವಾಧ್ಯಕ್ಷರಾದ ಗೋಪಾಲ್ ಕೃಷ್ಣ ಸೋಮೇಶ್ವರ, ಅಂಜನೆ ಟ್ರಸ್ಟ್ದ ಕಾರ್ಯಾಧ್ಯಕ್ಷರಾದ ಶ್ರೀಧರ್ ಎಚ್, ಅಂಜನೆ ನಮ್ಮ ಮಹಿಳಾ ಮಂಡಳಿ ಬ್ರಹ್ಮಶ್ರೀ ಮಹಿಳಾ ಮಂಡಳಿ ಕೊಲ್ಯ, ಅಂಜನೆ ಯುವ ವಾಹಿನಿ ಕೊಲ್ಯ ಅನ್ನದ ಅಧ್ಯಕ್ಷರನ್ನ ಮಹಿಳಾ ಮಂಡಲದ ಅಧ್ಯಕ್ಷರನ್ನ ಮೊದಲಿಗೆ ಮಾತೆರೆಗಳ ಸೊಲ್ಮೆಲಿನ ಸಂಘ ಒಂದು ಅಂಚನೆ ಇದು ಸೇರ್ತಿನ ಮಾತಾ ಟ್ರಸ್ಟಿನಕ್ಲೆಗಳ ಬಿಲ್ಲವ ಸೇವಾ ಸಮಾಜದ ಹಿರಿಯ ಸದಸ್ಯರನ್ನಕ್ಲೆಗಳ ಜವನರಿಗಳ ಮಾತೆರೆಗಳ ಒಟ್ಟಿಗೆ